ಹಾಂ ಇಲ್ಲ ಇಲ್ಲ ನಿಲ್ಸು, ಇಲ್ಲ ಕಾರ್ ನಿಲ್ಸು ಮಗ, ಸಾಕು. ಯಪ್ಪ ಒಂದು ಉಪಕಾರ ಆಯ್ತು ಮಗ, ಮಾತ್ರ ಕಾರ ಕರ್ಕ ಬಂದದ್ದ. ಇಲ್ಲ ಅಂದ್ರೆ ಆಂಬುಲೆನ್ಸ್ ಎಲ್ಲ ಅಂದ್ರೆ ನಂಗೆ ಹೆದರಿಕೆ ಆಗ್ತದೆ. ಹಾಸ್ಪಿಟ್ಲಿಗೆ ಕಳಿಸ್ದೆ ಅಂದ್ರೆ ನಾನೇ ಬೇಡ ಅನ್ಕೊಂಡು ಕಾರ್ ಮಾಡೋಕೆ ಹೇಳೋದು ಮಂಜುನ ಹತ್ರ. ಆಯ್ತು ಮಗ, ಚಾ ಕುಡ್ಕೊ ಇಲ್ಲಕ್ಕೆ ಬಾ. ಚಾಗಿ ಎಂತ ಬೇಡ್ದೆ, ನೀವು ಫಸ್ಟ್ ಹುಷಾರೇನಿ, ಕರ್ಕೊಂಡು ಹೋಯ್ನಿ ಸುಬ್ಬಣ್ಣ. ನಾ ಹಿಂಗೆ ಹೋತೆ ಮರ್ರ ಅಂತ ಕೆಲಸ ಇತ್ತು ನನಗೆ. ಅಥವಾ ನಿಮ್ಮ ಮನೆಯೊಳಗೆ ಬರ್ತಿದ್ದೆ, ಮನೆಯೆಲ್ಲ ಗೆಲ್ಲ ಆದಂಗೆ ಆಯ್ತು ಕಣ, ಒಂಥರ ಕಾವ್ದಂಗೆ ಆಯ್ತಿತ್ತು. ಹಾಂ ಎಂತ ಮರಿತೀನಿಂದ, ಎಂತ ಹುಷಾರು ತಪ್ಪಿದ್ದೆ ನೀನು ಈ ನಮ್ಮನೆ ಈ ಸಲ. ಈಗ ಒಂಚೂರು ಮುಖಗೆಲ್ಲ ಆಯ್ತು ಕಾಣ್ಲಕ್ಕ. ಅಪ್ಪ ಭಾಗ್ಯಲಕ್ಷ್ಮಿ ಬಂದಂಗೆ ಬಾ ಮರಿತೆ ಮನೆಗೆ. ಲಕ್ಷ್ಮಿ ಮಾರ್ರೆ ಇಲ್ಲಿ ಕಾಣೆ ಇಲ್ಲ, ಇದೆಂತ ಬಾಮಿ ಕಟ್ಟಿ ಎಲ್ಲ 4 ದಿನಕ್ಕೆ ಈ ನಮ್ಮನೆ ಪಾಚಿ ಕಟ್ಟಿದಂಗೆ ಆಯ್ತಲ್ಲ. ಪಾತ್ರೆ ತೊಳೆದೆ ಅಂತ ಬಾಮಿ ಕಟ್ಟಿ ದಿಕ್ಕದು ಅಲ್ದ ಕಾಣ್ತ. ಶೀಶಿ ಅನ್ನ ಎಲ್ಲ ಅಲ್ಲಲ್ಲೇ ಬಿತ್ಕೊಂಡಿತ್ತಲ್ಲ. ಮೀನು ಜುಮ್ ಬೇರೆ, ಮೀನು ಮುಳ್ಳೆಲ್ಲ ಅಲ್ಲಲ್ಲೇ ಬಿದ್ದಿತ್ತಲ್ಲ ತಿಂದು ಹಾಕದ್ದ. ಎಂತ ಮನೆಗಿನಿ ಕ್ಲೀನ್ ಮಾಡ್ಕೊಂಡ್ಲೆ ಎಂತ ನೀವು? ಭತ್ತ ಶುರು ಮಾಡ್ಕೊಂಡ್ಬೇಡ, ಅದೆಲ್ಲ ಬಿಡು, ಅದೆಲ್ಲ ನಡೀತು ಹೆಂಗೋ. ನೀ ಹೋಗು ಒಳಗೆ ಹೋಗಿ ಸ್ವಲ್ಪ ಮಲ್ಕೊಂಡ ರೆಸ್ಟ್ ಮಾಡ. ಕಡೆ ನಾಳೆಯಿಂದ ಹೆಂಗೂ ಇದ್ದದ್ದೇ ಎಲ್ಲ ನಿಂದೆ ಮನೆ ಮಟ್ಟ. ಓ ತುಳಸಿ ಗಿಡ ಬಾಡಿತ್ತಲೆ, ತುಳಸಿ ಗಿಡಕ್ಕೆ ನೀರು ಹಾಕ್ದಂಗೆ ಇಲ್ಲ 2 ದಿವಸದಿಂದ. ಅಯ್ಯಯ್ಯೋ ಹೋಯ್ನಿ, ಒಂಚೂರು ನೀರು ತಕ ಬನ್ನಿ ಕಂಬ. ಎಂತ ಮಾರ್ರೆ, ಒಂದು ತುಳಸಿ ಗಿಡಕ್ಕೆ ನೀರು ಹಾಯ್ಕೊಂಬ ಇಲ್ಲ, ಬೇರೆ ಈಗ ಹಾಯ್ಲಿ. ಈಗ ತೆಂಗಿನ ಸಸಿಗೆ ಅದಕ್ಕಿದ್ದಕ್ಕೆ ಹಾಯ್ಕೊಂಡು ಅಡ್ಡಿಲ್ಲ. ಮನೇಲಿ ಹಂಗಾರೆ ಹೆಂಗಸರಿಲ್ಲ ಹಂಗಾರೆ. ಏ ಯಾವ ನಮ್ಮನೆ ಹಿರ್ಗ್ಲು ಮರಿತೀನಿ ನೀನು, ಏನು ಮನೆಗೆ ಬರ್ಕಾರಿಲ್ಲ, ಶುರು ಆಯ್ತಲ್ಲ ಚಿಯ ಒಂದು ರಗಳಿ ಮಾಡೋದಂದ್ರೆ ಶಾಂತಿ ಇದ್ದಿತ್ತು, ನೆಮ್ಮದಿ ಇದ್ದಿತ್ತು ಮನೇಲಿ 2 ದಿವಸದಿಂದ. ಅಲ್ಲ ಈಗಷ್ಟೇ ಹೇಳ್ರಿ ಮನೆ ಕಳಿಯೇ ಇರಲಿಲ್ಲ, ಕಳಿ ಎಲ್ಲ ಹೋಯ್ತು ಅನ್ಕೊಂಡೆ. ಈಗ ಅಷ್ಟಪ್ಪ ಈಗ ಶಾಂತಿ ಇದ್ದಿತ್ತ ಮನೇಲಿ 2 ದಿವಸದಿಂದ. ಎಂತ ಮಾರ್ರೆ ಅದು ನಾಲ್ಗೆ ಎಂತ ಅದು, ಒಂದೊಂದ್ಸಲ ಒಂದೊಂದು ಥರ ಹೇಳ್ತೀರಪ್ಪ ನೀವು. ಈಗ ತಪ್ಪು ಹೇಳ ನಾನು, ಅಲ್ಲ ಬಾವಿ ಕಟ್ಟಿದ್ರೆ ಮೀನು ಜಂಬು ವಾಸನೆ, ಇಲ್ಲಿ ಕಂಡ್ರೆ ತುಳಸಿ ಕಟ್ಟಿ ಒಣಗಿತ್ತ. ಇನ್ನು ಎಲ್ಲೆಲ್ಲಿ ಎಂತೆಂಥ ಕಥೆಯೋ ಏನೋ. ಒಂಚೂರು ನಿಧಾನ ನಡ್ಕೊ ಹೋಪಿಲ್ಲ, ಆ ನಮ್ಮನೆ ಓಡ್ಬೇಡ. ಹುಷಾರಿಲ್ದಿದ್ದವಳು ಆ ನಮ್ಮನೆ ಓಡಾಡ್ತೀಯಪ್ಪ ನೀನು, ನಮಗೆ ಅಷ್ಟು ಓಡಾಡೋಕತ್ತಿಲ್ಲ ಸ್ಪೀಡಾಗಿ. ಹೋಗಿ ಸೀದಾ ಕಾಣಿಗೆ ಹೋಗಿ, ಆಚೀಚಿಗೆ ಹೋಗ್ಬೇಡ ನೀನು. ಅತ್ಲಾಗೆ ಎತ್ತಲ ಹೋಗ್ತಿದ್ದೆ, ಈಚೆ ಬಾ, ಮನೆ ಬಾಗಿಲು ಈಚೆಗೆ ಇಪ್ಪದು ಬಪ್ಪಿಲ್ಲ ಈಚೆಗೆ. ಅತ್ಲಾಗೆ ಎಂತ ಕುಣಿಸುತ್ತೆ ನಿನಗೆ, ಬಾ. ಒಂದು ಎಳ್ನೀರು ಕೊಡ್ತೆ, ಕುಡ್ಕೊಂಡು ಒಂಚೂರು ಎಷ್ಟು ತಗೊಂಡ್ಲಕ್ಕ ಮೀಲಕ್ಕ. ಅಲ್ಲೇ ಆ ಸೀರೆ ಒಂದು ಬದಲಾಯಿಸ್ಕೊ, 3 ದಿವಸದಿಂದ ಅದೇ ಸೀರೆ ಉಟ್ಕೊಂಡಿದ್ದೇನೋ. ಅವಳು ಒಬ್ಬಳೇ ಅಲ್ಲ, ಇವು ಸಂತಂದು ಪೂರ ಹಿಂಗೆ ಆಗ್ತಂಗಿರು, ಹಿಂಗೆ ಬರೀ ಚಿರಿ ಕಣಿ. ಅವು ಇಲ್ಲ ಅಂದ್ರೆ ಕೂಡಲೇ ಎಷ್ಟು ಬೇಜಾರತ್ತೋ, ಬಂದು 2 ನಿಮಿಷಕ್ಕೆ ಅಷ್ಟು ರಗಳಿ ಹತ್ತು ಮಾತ್ರ. ಒಂದು ಗಳಿಗೆ ಸುಮ್ಮನೆ ಕೂತ್ಕೊಂಬರಿಗೂ ಬಿಡುವುದಿಲ್ಲ. ಲಕ್ಷ್ಮಿ ಮಗ, ಲಕ್ಷ್ಮಿ ಬೈರ್ ಕುಡ್ದ್ಯಾ ಮಗ? ಎಲ್ಲ ಹಾಕಿರ ನಿಂಗೆ ಗೊತ್ತತಿ ಕರೆಕ್ಟ್ ಹುಲ್ಲು ಹಾಕಿರ? ಹೊಸಿ ಹುಲ್ಲು ತಪ್ಪರು ಯಾರು ಇಲ್ಲೇಕಂತಲ್ದ, ನಾನಿಲ್ಲಲ್ಲ ಹೊಸಿ ಹುಲ್ಲು ಹೆಂಗೆ ಸಿಕ್ಕುತ್ತೆ? ಅಯ್ಯಯ್ಯಪ್ಪ, ಅಯ್ಯಯ್ಯ ಹೊಟ್ಟಿ ಎಂತ ಇದೆ, ಅಯ್ಯ ಸುಗುಣಿಯಲ್ಲೇ ಉಚ್ಚಿಯಲ್ಲೇ, ಅಯ್ಯಯ್ಯೋ ದನಿನ ಮುಯಿ ಎಲ್ಲ ಸುಗುಣಿ ಐತಲ್ಲ. ಹಾಂ ಬನ್ನಿ. ಅಂತ ಆಯ್ತು ಮರಿತೀನಿ ಈಗ ಮತ್ತೆ. ಎಂಥದೈತೆ ದನಿನ ಮುಯಿ ಕಣಿ, ಸುಗುಣಿ ತುಂಬ್ಕೊಂಡಿತ್ತು ಆಚೆ ಈಚೆ ಎಲ್ಲ ರೊಟ್ಟಿ ಕಣಂಗೆ ಆಯ್ತಲ್ಲ ಒಣ್ಕಂಡು. ಒಂಚು ದನಿನ ಮುಯಿ ತೊಳ್ಸೋದಲ್ದ ಮರ್ರೆ, ದನಿನ ಕಾಲಡಿ ಅಂತಾರ ಹಾಯ್ಕೊಂಡಿರೋ ಸುಗುಣಿ ಈ ಥರ ಹತ್ತಿರಲಿಲ್ಲ. ದನಿನ ಕಾಲಡಿಗೆ ಹಾಕಲಿಲ್ಲ, ಅವು ಹಾಗೆ ಮಲ್ಗಿದ್ದ ಮರ್ರೆ, ಸಗಣಿ ಮೇಲೆ ಮಲ್ಗಿ ಸಗಣಿ ಮೇಲೆ ಎದ್ದಿದ್ದು. ಎಂತ ಮಾಡ್ಕೊಂತೀರಿ ಮನೇಲಿ ನೀವು ಕೆಲಸ? ಬಾಯಿಗೆ ಹಾಕ್ದಂಗಿಲ್ಲ, ಪಾತ್ರೆ ಎಲ್ಲ ಒಣಗಿತ್ತೆ. ಓಹೋ ಹೌದಾ ಲಕ್ಷ್ಮಿ, ಎಂತ ಮಗ ಮೈಯೆಲ್ಲ ಸಗಣಿ ಐತಲ್ಲ, ಈಗ ತೊಳಿತೆ ನಾನು. ನೀ ಹೋಗಿ ಮಿಂತ್ಕೊಂಡು ಒಂಚೂರು ಚಾಕಿ ಕುಡಿಲ್ದಿರಿ ಎಳ್ನೀರು ತಕ್ಕೊಡ್ತೆ, ನಾನೊಂಚೂರು ಕ್ಲೀನ್ ಮಾಡಿ ಬತ್ತೆ ಗಂಟಿ ಮೈ. ಎಲ್ಲೋದು ಒಂದು ಕೋಳಿ ಕಂತಿಲ್ಲ. ಅಯ್ಯಯ್ಯ ಕೋಳಿ ಕೂಡ ಎಷ್ಟು ದುರ್ನಾತಶಿ. ಬಾ ವಾಸನೆ ಕೋಳಿಗೂಡ ಸಮ ಮಾಡ್ಕೊಳ್ಳಲಿಲ್ಲ ಅಲ್ಲದೆ, ಕೋಳಿಗೂಡಿನ ಬೂದಿ ಬದಲಾಯಿಸ್ಲಿಲ್ಲ. ಎಂತ ಮಾಡ್ಕೊಂಡಿರಿ ಮರ್ರೆ ಮನೆ ಬದಿಗೆ. ಆ ಕೋಳಿ ಹೇಳಿ ಪೂರಾ ವಾಸನೆ ಐತಲ್ಲ, ಬೂದಿ ಹಾಕ್ಕೊಂಡ್ಕಿದಿತ್ತೆ. ಎಂತೈತ ಒಲೆಯಲ್ಲಿದ್ದದ್ದು ಬೂದಿ ತೆಗೆದು ಒಂದು ಸತಿ ತೊಳೆದ್ರೆ ಸಯ್ಯಪ್ಪ, ವಾಸನೆ ಎಲ್ಲ ಹೊತ್ತು ಅದು ಬಿಟ್ಕೊಂಡೆ ಈ ಮನೆ ಬಾಗ್ಲಲ್ಲೇ ಈ ನಮ್ಮನೆ ವಾಸನೆ ಮಾಡ್ಕೊಂಡು ಕೋಳಿಗೂಡ. ಮರತ್ತೆ ಅದು ಬೂದಿ ಹಾಕೋಕೆ ಒಲೆ ಉರಿಸ್ಲಿಲ್ಲ, ಗ್ಯಾಸಾಗೆ ಮಾಡೋದು 2 ದಿವಸ ಅಡ್ಗೆ. ನೀವು ಹುಚ್ಚಾಳಾಯ್ತು. ಆ ಗ್ಯಾಸಲ್ಲಿ ಮಾಡ್ರೆ ಕೊಚ್ಚಕ್ಕಿ ಅನ್ನ ಎಷ್ಟು ದಿನ ಬರ್ತದೆ ಮರ್ರೆ? ಗ್ಯಾಸ 4 ದಿನ ಬತ್ತಿಲ್ಲ ಕೊಚ್ಚಕ್ಕಿ ಅನ್ನ ಮಾಡ್ರೆ ಗ್ಯಾಸಾಗೆ. ಹೋಯ್ ಗ್ಯಾಸಾಗ ಕೊಚ್ಚಕ್ಕಿ ಅನ್ನ ಇಟ್ಟಿರಿಯಲ್ಲ. ಕೊಚ್ಚಕ್ಕಿ ಅನ್ನ ಅಲ್ಲದೆ ಬೆಣ್ತಕ್ಕಿ ಉಂಡದು. ನೀನು ಇಲ್ದಿರ ಮತ್ತು ಕೊಚ್ಚಕ್ಕಿ ಗಂಡು ಕಟ್ಲಿ ಯಾರು ಬೇಯಿಸ್ತಾರೆ? ಥೋ ಆ ಕುಚ್ಚರನ್ನ ಗ್ಯಾಸ್ ಹತ್ತು ಮರ್ರೆ ಅದ. ನೀವು ಒದ್ದೇ ತಿನ್ಕೊಂಡದ ಹಂಗಾರೆ ಒಂಚೂರು ಹೇಳು ಕೈಲೆ ಮಕ್ಕಳಿಗೆ. ಸಸಿ ಇದ್ದಿದ್ದಾಳಲ್ಲ, ಮಾಡ್ತಿದ್ದಾಳೆ ಹೇಳಿರೆ. ನಮ್ಮನೆ ಕತ್ತಿಕೊಂಡ್ರೆ ಹೆಂಗಾಯ್ತು ಅನ್ಕೊಂಡ. ಇಲ್ಲಪ್ಪ, ಇದು ಹೇಳಿ ಪ್ರಯೋಜನ ಇಲ್ಲ ಇದೀಗ.
2 ದಿನ ನಾನು ಇಲ್ದಿದ್ದ ಎಂತೆಲ್ಲ ಆಯಿ ಹೋಯ್ತು ಕಾಣಿಲ್ಲ ಮನೇಲಿ. ಕೋಳಿಗೊಟ್ಟು ಕಾಣಿ ಹತ್ತಿರ ಹೋಗ್ಕತ್ತಿಲ್ಲ ಗಬ್ಬನ ಅಂತ ವಾಸನೆ ತಡುಕತ್ತಿಲ್ಲ, ಹೊಟ್ಟೆಯಲ್ಲಿ ಗಿಮ್ಸ್ದಂಗಿತ್ತು. ನಾ ಫಸ್ಟ್ ಇದೆಲ್ಲ ಕ್ಲೀನ್ ಮಾಡ್ಕೊಂತೇಕ. ಕ್ಲೀನ್ ಮಾಡ್ಕೊಂಡೆ ಮನೆಯೆಲ್ಲ ಒಂಚೂರು ಗುಡಿಸಿ ಒರೆಸ್ಕಣಕ್ಕೆ. ಇದೇ ಎಲ್ಲ ಮಾಡ್ಲಂದ್ರೆ ಇನ್ನು ಮನೆಯಲ್ಲಿ ಗುಡಿಸಿ ಒರೆಸ್ಕೊಂಡಿರ್ತೀರಿ ಇವ್ರು. ಎಲ್ಲ ಮುಗಿಸಿ ನಾ ಕಡೆ ಸಾಯಂಕಾಲ ಪತಿ ಸಿಗ್ತೇಕ ಬಾಪ್ತ ಹಂಗಾರೆ. ಮತ್ತು ವಿಡಿಯೋ ಕಾಣ್ತಿದ್ದಾರೆಲ್ಲ ಲೈಕ್ ಮಾಡೀನಿ, ಕಮೆಂಟ್ಸ್ ಮಾಡೀನಿ, ಹೊಸ್ದಾಗಿ ಕಾಣ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಕ್ಕ. ಥ್ಯಾಂಕ್ಸ್ ಅಕ್ಕ. ಮತ್ತೆ ವಿಡಿಯೋ ಕಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.